ಸುಮಾರು 4 ವರ್ಷಗಳಿಂದ ಸರಿಯಾದ ಡಿಗ್ರಿಯೇ ಇಲ್ಲದೆ ವಕಾಲತ್ತು ನಡೆಸ್ತಾ ಇದ್ದ ಮಹಿಳೆಯೊಬ್ಬಳ ಮೇಲೆ ಕೇರಳ ಪೊಲೀಸರು ವಂಚನೆ, ಪೋರ್ಚರಿ ಇನ್ನಿತರ ಪ್ರಕರಣಗಳನ್ನು ದಾಖಲು ಮಾಡಿದ್ದಾರೆ. ಅಲಪುಜದ ಕೋರ್ಟ್ಗಳಲ್ಲಿ 2018ರಿಂದ ವಕೀಲಲೆಂಬಂತೆ ಸೋಗನ್ನ ಹಾಕಿದ್ದ ಸೆಸ್ಸಿ ಸೇವಿಯರ್ ಎಂಬ ಈ ಮಹಿಳೆ ಇದೀಗ ತಲೆಮರೆಸಿಕೊಂಡಿದ್ದಾಳೆ ಎಂದು ತಿಳಿದು ಬಂದಿದೆ. ಆರೋಪಿ ಸೆಸ್ಸಿ 2018ರಲ್ಲಿ ಅಲಪುಜದ ಬಿ ಶಿವದಾಸ್ ಎಂಬ ಹಿರಿಯ ವಕೀಲರ ಆಫೀಸಿಗೆ ಕಾನೂನು ವಿದ್ಯಾರ್ಥಿನಿ ಎಂದು ಹೇಳಿಕೊಂಡು ಇಂಟರ್ನ್ ಆಗಿ ಸೇರಿಕೊಂಡಳು. ಕೋರ್ಟ್ ಕೆಲಸ ಮಾಡಲು ಆರಂಭಿಸಿದ ಆಕೆ ನಂತರದಲ್ಲಿ ತನ್ನ LLB ಕೋರ್ಸು ಮುಗಿಯಿತೆಂದು ಹೇಳಿ ಮಾರ್ಚ್ 2019ರಲ್ಲಿ ಕೇರಳ ಬಾರ್ ಕೌನ್ಸಿಲ್ನಲ್ಲಿ ನೋಂದಣಿ ಮಾಡಿಸಿದ್ದಾಗಿ ರೋಲ್ ನಂಬರ್ ಅನ್ನು ಒದಗಿಸಿದ್ಲು. ಆಗಿನಿಂದ ವಕೀಲರಾಗಿಯೇ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂತಹ ಆಕೆ ಹಲವು ಮೊಕದ್ದಮೆಗಳಲ್ಲಿ ವಕಾಲತನ್ನು ನಡೆಸಿದ್ದಾಳೆ. ಇತ್ತೀಚೆಗೆ ನಡೆದ ಅಲಪುಜ ವಕೀಲರ ಸಂಘದ ಚುನಾವಣೆಯಲ್ಲೂ ಭಾಗವಹಿಸಿದ ಆಕೆ ಸಂಘದ ಲೈಬ್ರರಿಯನ್ ಆಗಿ ಆಯ್ಕೆಯಾಗಿದ್ಲು ಎನ್ನಲಾಗಿದೆ. ಜುಲೈ 15ರಂದು ಸಂಘಕ್ಕೆ ಬಂದ ಅನಾಮಧೇಯ ಪತ್ರದಿಂದಾಗಿ ಈಕೆಯ ಅಸಲಿಯತ್ತು ಹೊರಬಂತು. ಸೆಸ್ಸಿ ವಕೀಲರಾಗುವಂತಹ ಶೈಕ್ಷಣಿಕ ಅರ್ಹತೆಯನ್ನೇ ಹೊಂದಿಲ್ಲ. ಆಕೆ ನಕಲಿ ನೋಂದಣಿ ಸಂಖ್ಯೆಯನ್ನು ನೀಡಿದ್ದಾಳೆ ಎಂದು ಪತ್ರದಲ್ಲಿ ಆರೋಪಿಸಲಾಗಿತ್ತು. ಈ ನಿಟ್ಟಿನಲ್ಲಿ ತನಿಖೆ ನಡೆಸಿದಂತಹ ಆಕೆ ತಿರುವನಂತಪುರಂನ ವಕೀಲರೊಬ್ಬರ ಸದಸ್ಯತ್ವ ಸಂಖ್ಯೆ ಮತ್ತು ಇನ್ನಿತರ ದಾಖಲಾತಿಗಳನ್ನು ಒದಗಿಸಿದ್ಲು ಎಂಬ ಅಂಶ ಬಹಿರಂಗಗೊಂಡಿದೆ. ಜುಲೈ 17ರಂದು ಆಕೆಯ ಸದಸ್ಯತ್ವವನ್ನು ರದ್ದುಗೊಳಿಸಿದ ಅಲಪುಜ ವಕೀಲರ ಸಂಘ ಪೊಲೀಸರಿಗೆ ದೂರನ್ನು ಸಲ್ಲಿಸಿತು. ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಸಿದ ಸೆಸ್ಸಿ ತನ್ನ ಮೇಲೆ ಪೊಲೀಸರು ಜಾಮೀನು ರಹಿತ ಸೆಕ್ಷನ್ಗಳ ಅಡಿ ಪ್ರಕರಣವನ್ನು ದಾಖಲಿಸಿದ್ದಾರೆ ಎಂದು ತಿಳಿದ ನಂತರ ಕೋರ್ಟ್ನಿಂದಲೇ ಪಲಾಯನ ಮಾಡಿದ್ದು ಇದೀಗ ಕೇರಳ ಪೊಲೀಸರು ಜೆಸ್ಸಿಯ ಬೆನ್ನು ಬಿದ್ದಿದ್ದಾರೆ.